ಮರೆತು ಹೋದರೆ ದೇಶ ಕಂಡ ಅಪ್ರತಿಮ ಹೋರಾಟಗಾರ ಅಂತ ಹೇಳೋದಿಲ್ಲ, ಸಮಾಜ ಸುಧಾರಕ ಕುದ್ಮಲ್ ರಂಗರಾವ್. ಅವರು ಸುದ್ದಿ ಆಗ್ತಾ ಇಲ್ಲ, ದೀನದಲಿತರಿಗಾಗಿ ಹೋರಾಟ ಮಾಡಿದ್ದಾರೆ, ಹೋರಾಟ ಎನ್ನುವುದಕ್ಕಿಂತ ಸೇವೆಯನ್ನು ಮಾಡಿದ್ದಾರೆ, ಅವರು ನೆನಪಾಗ್ತಾ ಇಲ್ಲ. ಹೀಗಿರುವಾಗ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಹೋದಾಗ ಕುದ್ಮಲ್ ರಂಗರಾವ್ ಅವರನ್ನು ಪರಿಚಯ ಇದೆ, ಸಾಮಾನ್ಯವಾಗಿ ಹಿರಿಯ ಜನಾಂಗಕ್ಕೆ ಪರಿಚಯ ಇದೆ, ಇತ್ತೀಚಿನ ಯುವಕರಿಗೆ ಹೆಚ್ಚಿನ ಪರಿಚಯ ಇಲ್ಲ. ಹೀಗಿರುವಾಗ ಕುದ್ಮಲ್ ರಂಗರಾವ್ ಅವರ ಸೇವೆಗಳ ಬಗ್ಗೆ ಒಂದಿಷ್ಟು ವಿಚಾರ. ಪ್ರಥಮವಾಗಿ ಕುದ್ಮಲ್ ರಂಗರಾಯರ ಬಗ್ಗೆ ಬಹುಶಃ ಸುದೀರ್ಘ ಕಾಲದ ಒಂದು ದೊಡ್ಡ ಮಟ್ಟದ ಸೇವಾ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು. ಅವರ ಒಂದು ಚರ್ಚೆ ಆಗಲಿ ಅಥವಾ ಅವರ ಒಂದು ಸಂವಾದ ಆಗಲಿ ಬಹುಶಃ ಮಾಧ್ಯಮಗಳಲ್ಲಿ ಕೂಡ ಬಹಳ ಅಪರೂಪ ಆಗಿತ್ತು. ಇಂಥ ಸನ್ನಿವೇಶದಲ್ಲಿ ಬಹುಶಃ ಈ ಕಾಲಘಟ್ಟದಲ್ಲಿ 2026ರಲ್ಲಿ ಇವತ್ತು ನಮ್ಮ ಟಿ ವಿ ಚಾನೆಲ್ನ ಮೂಲಕ ರಂಗರಾಯರ ಒಂದಷ್ಟು ಸೇವೆ ಆಗಿರ್ಬೋದು, ಅವರ ಒಂದಷ್ಟು ಕೊಡುಗೆಗಳಾಗಿರ್ಬೋದು, ಅವರ ಒಂದಷ್ಟು ಮಾಡಿರ್ತಕ್ಕಂತಹ ಕಾರ್ಯಗಳಿರ್ಬೋದು, ಇವತ್ತು ಜನ ಅವರನ್ನು ನೋಡುವಂಥ ರೀತಿಯ ಎಲ್ಲಿಯ ಮಟ್ಟಿಗೆ ಮುಂದುವರೆದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಳಿಕ್ಕೆ ಒಂದೊಳ್ಳೆಯ ಅವಕಾಶವನ್ನು ತಾವು ಕೊಟ್ಟಿದ್ದೀರಿ. ಪ್ರಥಮವಾಗಿ ನಾನು ನಮ್ಮ ಟಿ ವಿ ಚಾನೆಲ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಬಹುಶಃ 12ನೇ ಶತಮಾನದಲ್ಲಿ ನಾವು ಬಸವಣ್ಣನನ್ನು ಕಾಣ್ತೇವೆ, ಬಸವಣ್ಣನ ಸೇವೆಯನ್ನು ಕಾಣ್ತೇವೆ, ಸಮಾನತೆಯ ಒಂದು ಆಧಾರದಲ್ಲಿ ಅವರು ಸಮಾಜವನ್ನು ನೋಡಿರ್ತಕ್ಕಂಥದ್ದನ್ನು ಕಾಣ್ತೇವೆ. 15ನೇ ಶತಮಾನಕ್ಕೆ ಬಂದರೆ ಕನಕದಾಸರನ್ನು ಕಾಣ್ತೇವೆ, ಕನಕದಾಸರ ವಚನಗಳನ್ನು ಕಾಣ್ತೇವೆ, ಆ ವಚನದಲ್ಲಿರುವಂಥ ಸಮಾನತೆಯ ಬದುಕನ್ನು ಕಾಣ್ತೇವೆ. 19ನೇ ಶತಮಾನಕ್ಕೆ ಬಂದರೆ ಬಹುಶಃ ಈ ಕರಾವಳಿ ಜಿಲ್ಲೆಗೆ ಕೇರಳದಿಂದ ಬಂದಂಥ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರನ್ನು ಕಾಣ್ತೇವೆ, ಅವರ ಒಂದು ಸಮಾನತೆಯ ತತ್ವಗಳನ್ನು ಕಾಣ್ತೇವೆ, ಬಹುಶಃ ಧಾರ್ಮಿಕ ಕ್ರಾಂತಿಗಳನ್ನು ಕಾಣ್ತೇವೆ. ಅದೇ ಹಂತದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಜನನದ 5 ವರ್ಷಗಳ ಬಳಿಕ ಮಹಾತ್ಮ ಗಾಂಧೀಜಿಯವರ ಜನನದ 10 ವರ್ಷದ ಹಿಂದೆ 1859ರಲ್ಲಿ ಕುದ್ಮಲ್ ರಂಗರಾಯರ ಜನನವಾಗುತ್ತೆ. ಬಹುಶಃ ಸುದೀರ್ಘ ಕಾಲದಲ್ಲಿ ಅವರು ಕಾಸರಗೋಡಿನ ಕುದ್ಮುಲ್ ಎಂಬ ಒಂದು ವಟಾರದಲ್ಲಿ ಏನು ಜನಿಸಿರ್ತಕ್ಕಂಥವ್ರು. ಅನಂತರದಲ್ಲಿ ಅವರ ಹದಿಹರೆಯದ ನಂತರ ಬಹುಶಃ ಅವರು ಕೆಲಸದ ಹುಡುಕಾಟಕ್ಕೆ ಅವರು ಮಂಗಳೂರಿಗೆ ಆಗಮಿಸ್ತಾರೆ. ಸೊ ಮಂಗಳೂರಿಗೆ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಂಡಂಥ ಕೆಲವೊಂದು ದೃಶ್ಯಗಳು, ಅಸಮಾನತೆಯ ಒಂದು ದೃಶ್ಯಗಳು, ದೌರ್ಜನ್ಯದ ಒಂದು ದೃಶ್ಯಗಳು, ಇವೆಲ್ಲವೂ ಕಣ್ಣಿಗೆ ಕಾಣುವಂಥ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಕಡೆ ಈ ಒಂದು ಹಿಂದುಳಿದ ಸಮಾಜದಲ್ಲಿರತಕ್ಕಂಥ ಅಸ್ಪೃಶ್ಯರ, ದೀನದಲಿತರ ಎಲ್ಲ ಒಂದು ಕಡೆ ಇವರನ್ನು ಮೇಲ್ದರ್ಜೆಗೆ ಕೊಂಡೊಯ್ಯಬೇಕು ಅನ್ನುವಂತಹ ಆಸೆಯೊಂದಿಗೆ ಬಹುಶಃ ಇಲ್ಲಿ ವಿಶೇಷವಾಗಿ ಕೋರ್ಟ್ ಅವರು ಏನು ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಆ ನಂತರದಲ್ಲಿ ಅವರು ವಕೀಲರಾಗಿ ವೃತ್ತಿಯನ್ನು ಮುಂದುವರಿಸ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಬೆಂದೂರು ಬಾಬು ಅನ್ನುವಂಥ ವ್ಯಕ್ತಿಯನ್ನು ಕೋರ್ಟಿಗೆ ಒಂದು ಸಣ್ಣ ಕೆಲಸವನ್ನು ಅವರಿಗೆ ನೇಮಕ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಅಡೆತಡೆಗಳು, ಅವರಿಗೆ ಬಂದಂತಹ ಕೆಲವೊಂದು ಏನು ಥ್ರೆಟ್ಗಳಂತ ಹೇಳ್ತೇವೆ, ಅವರ ಮೇಲೆ ಇದ್ದಂಥ ಕೆಲವು ಆರೋಪಗಳು, ಒಂದಷ್ಟು ಆ ಬ್ರಿಟಿಷರ ಕಾಲ, ಬ್ರಿಟಿಷರನ್ನೇ ಮೀರಿ ಕೆಲವೊಂದು ಮೇಲ್ವರ್ಗದವರು, ಸವರ್ಣೀಯರು ನಡೆದಾಡಿಕೊಂಡಂಥ ರೀತಿಯನ್ನ ಕಂಡಂಥ ರಂಗರಾಯರಿಗೆ ಬಹುಶಃ ಬ್ರಿಟಿಷರೇ ಹೇಳ್ತಾರೆ, ರಂಗರಾಯರೇ ನೀವು ಅವರಿಗೆ ಕೆಲಸಕ್ಕಾಗಿ ಹೋರಾಡುವ ಬದಲು ಅವರಿಗೆ ಶಿಕ್ಷಣ ನೀಡಿ ಅಂತ ಹೇಳಿ. ರಂಗರಾಯರ ಸಂಪೂರ್ಣ ಪರಿವರ್ತನೆ ಆ ಬ್ರಿಟಿಷರ ಕಾಲದಿಂದ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ರಂಗರಾಯರು ಅವರಿಗೆ ಮೊದಲ ಆದ್ಯತೆಯ ಪರವಾಗಿ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಬಹುಶಃ ಚಿಲಿಂಬಿಯಲ್ಲಿ ಪ್ರಾರಂಭ ಆಗುತ್ತೆ ಶಾಲೆ, ಅದು ನಿಂತೋಗುತ್ತೆ. ಬಹುಶಃ ಆ ಕಾಲದಲ್ಲಿ ಚಿಲಿಂಬಿಯಲ್ಲಿ ಶಾಲೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಯಾವೊಬ್ಬ ಮೇಲ್ವರ್ಗದ ವ್ಯಕ್ತಿಯೂ ಕೂಡ, ಅವರಿಗೆ ಪಾಂಡಿತ್ಯ ಇರುವಂಥ ವ್ಯಕ್ತಿಯೂ ಕೂಡ ಅವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಗುವುದಿಲ್ಲ. ಕ್ರೈಸ್ತರು ನಾವು ಪಾಠ ಮಾಡ್ತೇವೆ, ನಾವು ಅವರಿಗೆ ಕಲಿಸ್ತೇವೆ ಅನ್ನುವಂಥ ಒಂದು ಅಭಿಲಾಷೆಯಿಂದ ಅವರು ಮುಂದೆ ಬರ್ತಾರೆ. ಎಷ್ಟೋ ಜನ ಕ್ರೈಸ್ತ ಸಮುದಾಯದ ಅಧ್ಯಾಪಕರಿದ್ರು, ಒಂದು ಸ್ವಲ್ಪ ವೆಲ್ ಎಜುಕೇಟೆಡ್ ಅವರು ಆ ಕಾಲದಲ್ಲಿ. ಅದು ಬಿಟ್ಟರೆ ಒಂದು ಸ್ವಲ್ಪ ಸವರ್ಣೀಯರಿದ್ರು, ಒಂದಷ್ಟು ಜನ ಪಾಂಡಿತ್ಯ ವರ್ಗದವರು ಕಲಿತಂತವರು. ಈ ಸಂದರ್ಭದಲ್ಲಿ ಬಹುಶಃ ಶಾಲೆಗಳನ್ನು ಚಿಲಿಂಬಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅದು ಒಂದಷ್ಟು ನಿಲ್ತದೆ. ಅಲ್ಲಲ್ಲಿ ದಡ್ಡಲ್ಕಾಡ್ ಆಗಿರ್ಬೋದು, ಬಾಬುಗುಡ್ಡ ಆಗಿರ್ಬೋದು, ಅಥವಾ ನಮ್ಮ ಉಡುಪಿ ಭಾಗದಲ್ಲಾಗಿರ್ಬೋದು, ಗೋರಿಗುಡ್ಡದ ಕಂಕಣದಲ್ಲಿ ಆಗಿರ್ಬೋದು, ಒಂದಷ್ಟು ಪಂಚಮ ಶಾಲೆಗಳನ್ನು ಪ್ರಾರಂಭಿಸಿ ಪ್ರತಿಯೊಬ್ಬ ಮಕ್ಕಳಿಗೂ ಅಲ್ಲಲ್ಲಿ ಕಾಲನಿಗೆ ಹೋಗಿ ಯಾವೊಬ್ಬ ಮನುಷ್ಯನಿಗೂ ಅವರನ್ನು ಮುಟ್ಲಿಕ್ಕೂ, ಅವರು ಯಾವ ಹಾದಿಯಲ್ಲಿ ಹೋದ್ರೂ ಅವರ ನೆರಳು ತಾಗಬಾರ್ದು ಅನ್ನುವಂಥ ಒಂದು ಸಮಾಜ ಇತ್ತು. ಆ ಸಮಾಜದ ನಡುವೆ ಅವರ ಕಾಲನಿಗಳಿಗೆ ಹೋಗಿ
ಅವರನ್ನು ಅಪ್ಪಿಕೊಂಡು ಅವರನ್ನು ಉತ್ತಮವಾಗಿ ಅವರನ್ನು ಆರೈಸಿ ಅವರಿಗೆ ಉತ್ತಮವಾದ ಒಂದು ಬಟ್ಟೆಯನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡಿ ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಧೈರ್ಯವನ್ನು ಕೊಟ್ಟು ಆತ್ಮಸ್ಥೈರ್ಯವನ್ನು ಕೊಟ್ಟು ಅವರನ್ನ ಶಾಲೆಗೆ ಕರ್ಕೊಂಡು ಬಂದು ಶಾಲೆಯಲ್ಲಿ ಕೂರಿಸಿ, ಶಾಲೆಯಲ್ಲಿ ಬಂದ್ರೆ ನಿಮ್ಗೆ ಒಂದಾನೆ ಇಂತಾನೆ ಅಂತ ಹೇಳಿ ಏನೋ ಒಂದು ಅವರಿಗೆ ಆಶೆಯನ್ನು ತೋರಿಸಿ ಅವರನ್ನ ಶಾಲೆಯಲ್ಲಿ ಕೂರಿಸಿ ವಿದ್ಯಾಭ್ಯಾಸವನ್ನ ಕೊಟ್ಟು, ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಇವತ್ತೇನು ಬಿಸಿಯೂಟ ಸರ್ಕಾರ ಕೊಡ್ತಿದೆ, ಆ ಕಾಲದಲ್ಲಿ ರಂಗರಾಯರು ಬಿಸಿಯೂಟವನ್ನು ಯೋಜನೆಯನ್ನ ಹಾಕಿ ಆ ಬಿಸಿಯೂಟನ್ನ ಕೊಡುವಂತ ವ್ಯವಸ್ಥೆಗಳನ್ನ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಮಾತ್ರ ಅಲ್ಲ ಇವತ್ತು ನೀವು ಕಾರ್ಪೆಂಟರ್ ವರ್ಕ್ ಇರ್ಬೋದು ಅಥವಾ ಯಾವುದೇ ಒಂದು ಮನೆ ಕೆಲಸಗಳಿರ್ಬೋದು ಅಥವಾ ಯಾವುದೇ ಒಂದು ವೃತ್ತಿಪರ ಕೆಲಸಗಳಿರ್ಬೋದು, ಯಾರೊಬ್ಬನು ಕೂಡ ಏನು ಹಿಂದುಳಿದ ಸಮಾಜದ ವ್ಯಕ್ತಿಯ ಮನೆಗೆ ಬರ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ವೃತ್ತಿ ಶಿಕ್ಷಣವನ್ನ ಕೊಟ್ಟು ಅದನ್ನೆಲ್ಲ ತಯಾರು ಮಾಡ್ಲಿಕ್ಕೆ ನೀವೇ ಕಲೀರಿ ಅನ್ನುವಂತ ಒಂದು ಅವರಿಗೆ ಆದರ್ಶವನ್ನ ಮಾಡಿ ಇರ್ತಕ್ಕಂತಹ ಒಂದು ದೊಡ್ಡ ಮಹಾನುಭಾವ ಕುದ್ಮಲ್ ರಂಗರಾಯರು. ಈಗ ಸ್ವಾತಂತ್ರ್ಯ ಸಂದರ್ಭದಲ್ಲಿ 2 ಕಾಲಘಟ್ಟಗಳನ್ನು ನಾವು ವಿಮರ್ಶೆ ಮಾಡ್ತೇವೆ. ಒಂದು, ಗಾಂಧೀಜಿಯವರು ಬಂದ ಮೇಲೆ ಅಸ್ಪೃಶ್ಯತಾ ನಿವಾರಣೆ ಮತ್ತು ಏನು ದೀನ ದಲಿತರನ್ನು ಮೇಲಕ್ಕೆ ತರುವಂತಹ ಪ್ರಯತ್ನ. ಇನ್ನೊಂದು ಗಾಂಧೀಜಿಯ ಹಿಂದೆ ಇರುವಂತಹ, ಗಾಂಧೀಜಿ ಬಂದ ಮೇಲೆ ಇದಕ್ಕೊಂದು ಉತ್ತಮ ಚಾಲನೆ ಬಂದಿರುವಂಥದ್ದು ಎನ್ನುವುದು ಸತ್ಯ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಇತರರು ಎಲ್ಲರೂ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಗಾಂಧೀಜಿಯ ಬರುವ ಮೊದಲು, ಈ ಕ್ಷೇತ್ರಕ್ಕೆ ಬರುವ ಮೊದಲು, ಅಂದ್ರೆ ಗಾಂಧೀಜಿಯವರು ಸ್ವತಃ ಮಂಗಳೂರಿಗೆ ಬರುವಾಗಲೂ ಹೇಳ್ಕೊಂಡಿದ್ದಾರೆ, ಕುದ್ಮಲ್ ರಂಗರಾವ್ ನನ್ನ ಗುರುಗಳು ಅಂತ. ಅಂದ್ರೆ ಅವರು ಬಂದಾಗ ಕುದ್ಮಲ್ ಅವರು ಇರಲಿಲ್ಲ, ಇಲ್ಲಿ ರಂಗರಾವ್ ಅವರು ಇರಲಿಲ್ಲ. ಆನಂತರ ಅವರು ಬಂದಿರುವಂಥದ್ದು. ಹೀಗಿರುವಾಗ ನನಗೆ ಒಂದು ಪ್ರಶ್ನೆ ಹುಟ್ಟೋದು, ಆ ಸಂದರ್ಭದಲ್ಲಿ ಗಾಂಧೀಜಿಯ ಕಾಲಘಟ್ಟಗಳಿಗಿಂತ ಹಿಂದೆ ಇಂತಹ ಒಂದು ಅವರು ಯೋಚನೆಗಳನ್ನು ಮಾಡಬೇಕಾದ್ರೆ ಒಂದು ಪ್ರೇರಣೆ ಹೇಗಿರಬಹುದು ಮತ್ತೆ ಯಾವ ರೀತಿಯ ಕಷ್ಟಗಳನ್ನು ಅವರು ಅನುಭವಿಸಿ ಬರ್ಬೋದು? ರಂಗರಾಯರು, ಹೌದು, ರಂಗರಾಯರ ಬಗ್ಗೆ ಬಹುಶಃ 1928ರಲ್ಲಿ ಅವರ ಮರಣ ಆಗುತ್ತೆ ರಂಗರಾಯರದ್ದು. ಅದು ಜನವರಿ 30. ಸರಿ. ಮಹಾತ್ಮ ಗಾಂಧೀಜಿಯು ಕೂಡ ಜನವರಿ 30ರಂದರೆ ಅವರ ಮರಣ ಆದಂತ ದಿನ. ಬಹುಶಃ 1928ರಲ್ಲಿ ಈ ಹಿಂದೆ ಗಾಂಧೀಜಿಯವರು 2 ಬಾರಿ ಬಂದರೂ ಕೂಡ ಅವರಿಗೆ ರಂಗರಾಯರ ಬಗ್ಗೆ ಯಾರು ಹೇಳ್ತಾ ಇರಲಿಲ್ಲ. 1931ರಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುವಂತ ಸಂದರ್ಭದಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳವಳಿ ಆಗಬೇಕು ಅನ್ನೋದು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ಪೂನಾ ಒಪ್ಪಂದದ ಮೂಲಕ ಏನು ಮುಂದುವರಿದ ಅಸ್ಪೃಶ್ಯತಾ ನಿವಾರಣೆ ಚಳವಳಿಗಾಗಿ ಮಹಾತ್ಮ ಗಾಂಧೀಜಿಯವರು ಇಡೀ ಭಾರತದಾದ್ಯಂತ ಚಳವಳಿಯನ್ನು ನಡೆಸಿಕೊಂಡು ಬರ್ತಾರೆ. ಬಹುಶಃ ಇಂಥ ಸಂದರ್ಭದಲ್ಲಿ 1934ಕ್ಕೆ ಬರುವಾಗ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯ ಇದು ಒಂದು ಭಾಗವಾಗಿ ಮಂಗಳೂರಿಗೆ ಪ್ರವೇಶವನ್ನ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಕರಾವಳಿಯ ಜನರು ಏನ್ ಮಾಡ್ತಾರೆ, ಇಲ್ಲಿ ಇಂಥ ಒಬ್ಬ ವ್ಯಕ್ತಿ ಅಂದ್ರೆ ಕುದ್ಮಲ್ ರಂಗರಾಯರು ಅನ್ನುವಂಥ ಒಬ್ಬ ವ್ಯಕ್ತಿ ಇಂತಹ ಒಂದು ಸುದೀರ್ಘವಾದಂತಹ ಸೇವೆಯನ್ನ ಮಾಡಿರ್ತಕ್ಕಂಥವ್ರು, ಅದಕ್ಕೆ ಕಣ್ಣಿಗೆ ಸಾಕ್ಷಿಯಾಗಿ ಶಾಲೆಗಳ ನಿರ್ಮಾಣ, ಇದೆಷ್ಟೋ ಮಂಗಳೂರಿನಲ್ಲಿ ಇವತ್ತಿಗೂ ಜೀವಂತ ಇದೆ ಭೂಮಿಗಳು. ಇವತ್ತು ನಾವು ಭೂಮಿಗೆ ನಾವು ಏನು ಕಿತ್ತಾಡ್ತೇವೆ, ರಂಗರಾಯರು ಅದೆಷ್ಟೋ ಎಕರೆ ಅದಕ್ಕೆ ಲೆಕ್ಕ ಸಿಗ್ಲಿಕ್ಕಿಲ್ಲ. ಕೇವಲ ಒಂದು ದಡ್ಡಲ್ಕಾಡ್ನ ಒಂದು ಕಾಪಿ ಕಾಡು ದಡ್ಡಲ್ಕಾಡ್ನ ಭಾಗವನ್ನ ನಾವು ಗಮನಿಸಿಕೊಂಡಿದ್ದು ಸುಮಾರು 13 ಎಕರೆಗಿಂತ ಹೆಚ್ಚು ಭಾಗವನ್ನ ಕ್ರೈಸ್ತರಿಂದ ದಾನವಾಗಿ ಪಡೆದು ಅದನ್ನ ಸಂಪೂರ್ಣ ಭೂಮಿಯನ್ನ ಇವರಿಗೆ ದಲಿತ ಸಮಾಜಕ್ಕೆ, ಪರಿಶಿಷ್ಟರಿಗೆ, ಹಿಂದುಳಿದ ಸಮಾಜಕ್ಕೆ ದಾನ ಮಾಡಿರ್ತಕ್ಕಂಥ, ಕೊರಗ ಸಮುದಾಯಕ್ಕೆ ದಾನ ಮಾಡಿರ್ತಕ್ಕಂಥ ಏನು ಉಲ್ಲೇಖಗಳು ಇವತ್ತಿಗಿದೆ. ಇವತ್ತಿಗೂ ಆ ಭೂಮಿಯಲ್ಲಿ ಆ ಜನರು ಇದ್ದಾರೆ. ಬಹುಶಃ ಆಗಿನ ಕಾಲದಲ್ಲಿ ಎಂತಹ ಒಂದು ಶೋಚನೀಯವಾದಂತಹ ಒಂದು ವ್ಯವಸ್ಥೆ, ಯಾವ ರೀತಿಯ ಒಂದು ಘಟ್ಟ ಇತ್ತು ಅಂತ ಹೇಳಿದ್ರೆ ಯಾವೊಬ್ಬ ಅಸ್ಪೃಶ್ಯನನ್ನು ಸವರ್ಣೀಯರು ಮುಟ್ಟುವಂತಿರ್ಲಿಲ್ಲ ಅನ್ನುವಂಥದ್ದು. ಬಹುಶಃ ರಂಗರಾಯರಿಗೆ ಕಲ್ಲು ಹೊಡಿತಾ ಇದ್ರಂತೆ ದಾರಿಯಲ್ಲಿ ಹೋಗುವಾಗ. ರಂಗರಾಯರ ಬಟ್ಟೆಯನ್ನು ಎಳೆದಾಡಿ ಅವರನ್ನ ಬಟ್ಟೆ ಹರಿತಾ ಇದ್ರಂತೆ. ಸೊ ಅವರ ಮಕ್ಕಳಿಗೆ ಉಪದ್ರ ಮಾಡ್ತಾ ಇದ್ರು, ತೊಂದರೆ ಮಾಡ್ತಿದ್ರು, ಅವರ ಹೆಂಡತಿಗೆ ತೊಂದರೆ ಮಾಡ್ತಿದ್ರಂತೆ. ಅಲ್ಲಲ್ಲಿ ಅವರು ಯಾವುದೆಲ್ಲ ಕೆಲಸಕ್ಕೆ ಮುಂದಾಗ್ತಿದ್ರು, ಈ ಒಂದು ಪಾಪ ಶೋಚನೀಯ ದೌರ್ಜನ್ಯಗೊಳಗಾದಂತ ಈ ಏನು ಬಂಧುಗಳಿಗೆ ಏನು ಸಹಾಯ ಮಾಡ್ತಿದ್ರು ಅವೆಲ್ಲದಕ್ಕೂ ಕೂಡ ಕಲ್ಲಾಗ್ತಾ ಇದ್ರಂತೆ. ಇದರ ನಡುವೆ ಬಹುಶಃ ಎಷ್ಟೋ ಬಾರಿ ಅವರ ಮೇಲೆ ಅಟ್ಯಾಕ್ ಆಗಿ ಅವರ ಮೇಲೆ ಕೊಲೆ ಮಾಡುವಂತ ಮಟ್ಟಿಗೆ ಏನು ಕೆಲವೊಂದು ವರ್ಗಗಳು ಕೆಲಸ ಮಾಡ್ತಾ ಇತ್ತು. ಇದನ್ನ ಮೀರಿ ರಂಗರಾಯರು ಎಂತ ಒಂದು ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಇದು ಒಬ್ಬ ಮಹಾತ್ಮ. ಇದೆಲ್ಲ ವಿಚಾರಗಳು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಬಹಳ ಸುಂದರ ಸರಿಯಾದ ಮಾಹಿತಿಯನ್ನ, ಬಹಳ ವಿಶೇಷವಾದ ಮಾಹಿತಿಯನ್ನು ನೀಡಿದೆ. ಈಗ ರಘುವೀರ್ ಬಾಬುಗುಡ್ಡೆ ಅವರು ಪ್ರಧಾನ ಕಾರ್ಯದರ್ಶಿಗಳು. ನಾನು ಒಂದು ಮಾತು ಕೇಳೋದು ರಘುವೀರ್ ಅವರೇ, ಈಗ ಸ್ವಾತಂತ್ರ್ಯ ಬಂತು, ನಮಗೆ 1947 ಬಳಿಕ ಸ್ವಾತಂತ್ರ್ಯ ಬಂತು. ಈಗ ಬಂದು ಬಹಳಷ್ಟು ವರ್ಷಗಳಾಯಿತು. ಆದರೆ ನಾನು ಈಗ ಉಲ್ಲೇಖದಲ್ಲಿ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ರಾಷ್ಟ್ರ ನಾಯಕರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಇಲ್ಲಿ ಬಂದು ಅವರ ಬಗ್ಗೆ ಅಂದರೆ ಯಾವುದೋ ಒಂದು ಪಕ್ಷದೊಟ್ಟಿಗೆ ಹೊಂದಾಣಿಕೆ ಅಂತ ಹೇಳೋದಿಲ್ಲ,
ರಾಷ್ಟ್ರೀಯ ನಾಯಕರನ್ನು ಪಕ್ಷಗಳು ನಮ್ಮವರು ಅಂತ ಹೇಳಿಕೊಂಡು ಬಂದಿರುವಂಥದ್ದು. ಅವರು ಇವರೊಟ್ಟಿಗೆ ಅಲ್ಲ, ಅವರನ್ನು ಇವರು ನಮ್ಮವರು ಅಂತ ಹೇಳಿಕೊಂಡು ಬಂದು ಕೆಲವು ಹೋರಾಟಗಳನ್ನು ಅದು ಮಾಡ್ತಾ ಇದ್ದಾರೆ. ಹೀಗಿರುವಾಗ ದೀನದಲಿತರ ಪರ ಹೋರಾಡಿದ ಕುದ್ಮಲ್ ರಂಗರಾವ್ ಯಾಕೆ ನಮ್ಮಲ್ಲಿ ಸುದ್ದಿ ಆಗಲಿಲ್ಲ? ಯಾಕೆ ಇವತ್ತು ಕುದ್ಮಲ್ ರಂಗರಾಯರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ದೀನದಲಿತರಿಗೋಸ್ಕರ ಮಾಡಿದ್ದಾರೆ. ಹೌದು, ಸರ್ವಸ್ವವನ್ನು ಅವರು ತ್ಯಾಗ ಮಾಡಿದಂತಹ ಮಹಾ ಮಾನವತಾವಾದಿ. ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದರು. ಅಂದು ನಮ್ಮ ಹಿರಿಯರು ಅವರ ಕೆಲಸ ಕಾರ್ಯಗಳನ್ನು ಅವರೊಟ್ಟಿಗೆ ಇದ್ದವರು ಅವರ ಸಮಾಧಿಗೆ ಹೋಗಿ ಹೂವು ಹಾಕುವುದು, ಪುಷ್ಪಾರ್ಚನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸರಿ. ಅಲ್ಲಿಂದ ಮುಂದಕ್ಕೆ ಹಿರಿಯರು ಮಾಡ್ತಾ ಮಾಡ್ತಾ ಬಂದರು. ಆ ಕಾಲಘಟ್ಟದಲ್ಲಿ ಅಷ್ಟು ಸಾಮಾಜಿಕ ಜಾಲತಾಣ ಇರ್ಬೋದು, ಬೇರೆ ಬೇರೆ ಇರಲಿಲ್ಲ. ಹೌದು ಹೌದು, ಪ್ರಚಾರವೂ ಇರಲಿಲ್ಲ. ಖಂಡಿತ. ನಂತರ ದಿನಗಳಲ್ಲಿ ಅವರ ಜನ್ಮದಿನಾಚರಣೆ ಈಗ ಬಹಳ ಒಂದು ಜಿಲ್ಲಾಡಳಿತ ಮೂಲಕ ಮಾಡುವಷ್ಟರ ಮಟ್ಟಿಗೆ ಇವತ್ತು ಬಂದಿದೆ. ಸರಿ. ಇವತ್ತು ರಾಜ್ಯ ರಾಜಕಾರಣದಲ್ಲೂ ಇರ್ಬೋದು ಎಷ್ಟು ಮಂದಿ, ಇಲ್ಲಿ ಜಿಲ್ಲೆಯ ರಾಜಕಾರಣಿಗಳಿರ್ಬೋದು, ರಾಷ್ಟ್ರ ನಾಯಕರುಗಳಿರ್ಬೋದು, ಇವರೆಲ್ಲರೂ ಗುರುತಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಮತ್ತು ಅವರು ಇನ್ನಷ್ಟು ರಂಗರಾಯರ ಕೆಲಸ ಕಾರ್ಯಗಳನ್ನು ಇಡೀ ಜಿಲ್ಲೆಯಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಅಥವಾ ರಾಷ್ಟ್ರದಲ್ಲಿ ತಿಳಿಸುವ ಕೆಲಸ ಕಾರ್ಯಗಳನ್ನು ಅವರು ಕೂಡ ಮಾಡುವಂಥದ್ದು ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಕೆಲಸ ಏನಂದರೆ ಪ್ರಪ್ರಥಮವಾಗಿ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮುಖ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಸರಿ. 2010ರಲ್ಲಿ ನಾವು ಅಖಿಲ ಭಾರತ ಮಂಡಳಿ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಬಂದೆವು. ಆದರೂ ಇದು ಜನಪ್ರತಿನಿಧಿಗಳಿಂದ ತಿಳಿಸುವಂಥ ಕಾರ್ಯಕ್ರಮ ಮತ್ತೆ ಯುವ ಪೀಳಿಗೆಗೆ ತಿಳಿಸುವಂತಹ ಕಾರ್ಯಕ್ರಮಗಳು ಆಗುವಂಥ ದೃಷ್ಟಿಯಲ್ಲಿ ಈಗ ಎಲ್ಲ ಇಲ್ಲಿಯ ರಾಜಕಾರಣಿಗಳು ಸ್ವಲ್ಪ ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ರಾಷ್ಟ್ರ ನಾಯಕರುಗಳು ಕೂಡ, ಯಾಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಿದ್ದು, ಅಸ್ಪೃಶ್ಯತೆಯನ್ನು ಮಾಡಿದಂತಹ ಮಹಾ ಮಾನವತಾವಾದಿ ಮತ್ತು ಮಹಾ ದೊಡ್ಡ ಮೇಧಾವಿ ಕೂಡ, ಸಂವಿಧಾನ ಶಿಲ್ಪಿಗಳು. ಅವರ ಜೊತೆ ಮಹಾತ್ಮ ಗಾಂಧೀಜಿಯ ಕಾಲಘಟ್ಟದಲ್ಲಿ ಅವರು ಅದಕ್ಕಿಂತ ಮೊದಲೇ ಇವರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದವರು, ದೀನದಲಿತರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡ್ತಾ ಬಂದವರು. ಆ ನಿಟ್ಟಿನಲ್ಲಿ ಇದು ರಾಷ್ಟ್ರದಲ್ಲಿ ಕೂಡ ಇನ್ನು ರಂಗರಾಯರ ಕೆಲಸ ಕಾರ್ಯಗಳು ಗುರುತಿಸುವ ಕಾರ್ಯಗಳನ್ನು ಆಗ್ತಾ ಬರಬೇಕು. ಇದು ಕೂಡ ನಾವು ಈ ಮಾಧ್ಯಮದ ಮೂಲಕ ನಾವು ಇವತ್ತಿನ ಜನಪ್ರತಿನಿಧಿಗಳಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಯಾಕೆಂದರೆ ಕೇವಲ ಜಿಲ್ಲೆಯಲ್ಲಿ ಅಲ್ಲ, ಅವಿಭಜಿತ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗ ತಿಳಿತಾ ಬಂದಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ರಾಷ್ಟ್ರದಲ್ಲಿ, ಇದು ಯಾವುದೇ ಪಕ್ಷ ಇರಲಿ, ನಾವು ಪಕ್ಷ ಮಾತಾಡೋದಿಲ್ಲ, ಎಲ್ಲ ಪಕ್ಷದವರು ಅದನ್ನ ಇನ್ನು ರಾಷ್ಟ್ರ ಮಟ್ಟದಲ್ಲಿ ತಿಳಿಸುವಂತ ಅವರ ಗುರುತಿಸುವಂತ ಕೆಲಸ ಆಗಬೇಕು ನಮ್ದು ಕೂಡ ಅಭಿಪ್ರಾಯ. ಒಳ್ಳೆ ವಿಚಾರ. ಹಾಗೆ ಇದಕ್ಕೆ ಪೂರಕವೆಂಬಂತೆ ಈಗ ನಮ್ಮ ರಘುವೀರ್ ಬಾಬು ಅವರು ಹೇಳಿದ್ರು, ಬಹುಶಃ ರಾಜಕೀಯ ನಾಯಕರಲ್ಲಿ ಒಂದಷ್ಟು ಅವೇರ್ನೆಸ್, ಖಂಡಿತವಾಗ್ಲೂ ಜಾಗೃತಿ ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಬಹುಶಃ ನನಗೂ ಕೂಡ ರಂಗರಾಯರ ಬಗ್ಗೆ ಸಂಪೂರ್ಣವಾಗಿ 2010ರವರೆಗೆ ಗೊತ್ತಿರಲಿಲ್ಲ ಸರಿಯಾಗಿ, ಅಲ್ಪ ಸ್ವಲ್ಪ. ನಾನು ಮುಂಡಾಳ ಯುವ ವೇದಿಕೆ ಅನ್ನುವಂಥ ಒಂದು ನಮ್ಮ ಮಂಗಳೂರು ನಗರದಲ್ಲಿ ಬಹಳ ಯಶಸ್ವಿ ಸಂಘಟನೆ ಇದೆ. ಬಹುಶಃ ಈ ಸಂಘಟನೆಯ ಸೇರಿದ ನಂತರ ನನಗೆ ಒಂದಷ್ಟು ಇದರ ಬಗ್ಗೆ ಇವರು ನಡೆಸಿರುವಂತಹ ಕೆಲವಾರು ಕಾರ್ಯಕ್ರಮಗಳು, ಕುದ್ಮಲ್ ರಂಗರಾಯರ ಕಾರ್ಯಕ್ರಮಗಳು, ಜನಪ್ರತಿನಿಧಿಗಳನ್ನ ಕರೆದು ರಂಗರಾಯರ ಬಗ್ಗೆ ಆಚರಣೆ ನಿರಂತರವಾಗಿ ಮಾಡಿದ್ರಿಂದ ಫಲವಾಗಿ ಬಹುಶಃ ರಂಗರಾಯರ ಪುರಭವನಕ್ಕೆ ಕುದ್ಮಲ್ ರಂಗರಾಯರ ಹೆಸರು ಬಂತು. ಅದಕ್ಕೆ ಒಂದು ದೊಡ್ಡ ಬೇಡಿಕೆ ಇತ್ತು. ಆಮೇಲೆ ನಮ್ಮ ಸುಮಾರು 3.5-4 ಕೋಟಿ ಖರ್ಚು ಭವನ ನಮ್ಮ ಮುಂಡಾಳ ಬಾಬುಗುಡ್ಡದಲ್ಲಿ ಇರುವಂತದ್ದು ಸಭಾಭವನ, ಕುದ್ಮಲ್ ರಂಗರಾವ್ ಸಭಾಭವನ. ಸುಮಾರು 3.5 ಕೋಟಿಗಿಂತಲೂ ಹೆಚ್ಚು ಬೆಳೆ ಬಾಳುವಂತ ಒಳ್ಳೆಯ ರೀತಿಯ ಒಂದು ಭವನಗಳು ಕುದ್ಮಲ್ ರಂಗರಾಯರ ಹೆಸರಿನಲ್ಲಿ ನಿರ್ಮಾಣ ಆಗಿದೆ. ಇವತ್ತು ರೋಡ್ ನಲ್ಲಿ ಹೆಸರು ಇರಲಿಲ್ಲ, ಬನ್ಸ್ ಹಾಸ್ಟೆಲ್ ಇಂದ ಇವತ್ತು ಅಲ್ಲಿ ನಮ್ಮ ಶಿವಬಾಗ್ ನಲ್ಲಿ ಕುದ್ಮಲ್ ರಂಗರಾಯರ ಹೆಸರಿನ ರೋಡ್ ಇದೆ ಇವತ್ತು, ಅದನ್ನು ನಾವು ಕಾಣಬಹುದು. ಹಾಸ್ಟೆಲ್ ಇವತ್ತು ಕುದ್ಮಲ್ ರಂಗರಾಯರ ಹಾಸ್ಟೆಲ್ ಏನು ಇಲ್ಲಿ ಇವತ್ತು PVS ನಲ್ಲಿ ನಾವು ಕಾಣ್ತೇವೆ ಹಾಸ್ಟೆಲ್, ಬಹುಶಃ ಇದು ಕೂಡ ಕುದ್ಮಲ್ ರಂಗರಾಯರ ಹೆಸರಲ್ಲಿದೆ. ಯಾಕಂದ್ರೆ ಅಲ್ಲಿ ಕುದ್ಮಲ್ ರಂಗರಾಯರು ಹಾಸ್ಟೆಲ್ ಅನ್ನ ನಿರ್ಮಿಸಿ ಆ ಕಾಲದಲ್ಲಿ ವಸತಿ ವ್ಯವಸ್ಥೆಯನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನ ಕೂತ್ಕೊಳಿಸಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಒಂದು ಉದಾಹರಣೆಗಳಿದೆ. ಇವೆಲ್ಲ ಗಮನಿಸಿರ್ತಕ್ಕಂತಹ ಸರ್ಕಾರಗಳು ಹಿಂದೆ ಹೀಗೆ ಎಲ್ಲ ಸರ್ಕಾರಗಳು ಆಯಾ ಕಾಲಘಟ್ಟದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸಮಾಧಿಯ ಅಭಿವೃದ್ಧಿ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ. ಆದ್ರೆ ಇವರ ರಘುವೀರ್ ಅವರ ಹತ್ರ ಕೇಳೋಣ. ಈಗ ಆದರ್ಶಗಳನ್ನು ಸ್ಮರಿಸುವಂತ ಸ್ಮಾರಕಗಳು ಯಾವಾಗಲೂ ಇರೋದು ಆದರ್ಶಗಳನ್ನು ಸ್ಮರಿಸಲಿಕ್ಕೆ. ವಿಗ್ರಹಗಳನ್ನು ಇತ್ತೀಚೆಗೆ ವಿಗ್ರಹಗಳು ಮೂರ್ತಿಗಳೆಲ್ಲ ಮಾಡ್ತಾರೆ, ಅದೊಂದು ಬೇರೆ ವಿಚಾರಗಳು. ಈ ಸ್ಮಾರಕ ಅಭಿವೃದ್ಧಿಯ ಬಗ್ಗೆ ಯೋಜನೆಗಳು ಏನಾಯಿತು? ಸೊ ಈಗ
ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸಿಂದ ನಮ್ಮ ಹಿರಿಯರ ಜೊತೆ ನಮ್ಮ ಬಾಬುಡೆಯಿಂದ ಅವರ ಸಮಾಧಿಗೆ ಒಂದು ಶಾಲಾ ಮಕ್ಕಳನ್ನ ಒಂದು ಸಾಲಾಗಿ ಅಲ್ಲಿ ಹೋಗುವಂತ ಕಾರ್ಯಕ್ರಮಗಳಾಗ್ತಿತ್ತು ಅವರ ಜನ್ಮ ದಿನಾಚರಣೆಗೆ. ಸರಿ. ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಬಗ್ಗೆ ನೆನಪಿಸುವಂಥ ಕಾರ್ಯಕ್ರಮಗಳು, ಅವರು ಮಾಡಿದಂತಹ ಕಾರ್ಯಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕಾರ್ಯಕ್ರಮಗಳು ಇದೆಲ್ಲ ಆಗ್ತಾ ಇತ್ತು. ಕ್ರಮೇಣ ಅಲ್ಲಿ ಸಮಾಧಿ, ಹಿಂದೆ ಇದ್ದ ಸಮಾಧಿ ಮುಂದಕ್ಕೆ ಒಂದು ಅಲ್ಲಿ ದಲಿತ ನೌಕರ ಹಿತಶಕ್ತಿ ಅಂತ ಅವರೊಂದು ಸ್ವಲ್ಪ ಸಮಾಧಿಯನ್ನು ಅಭಿವೃದ್ಧಿ ಮಾಡಿದರು. ಅಭಿವೃದ್ಧಿ ಮಾಡಿ ಅದು ಈಗ ಸ್ವಲ್ಪ ನೋಡ್ಲಿಕ್ಕೆ ನಮಗೆ ಬೇಸರ ಆಗ್ತದೆ. ಯಾಕೆಂದ್ರೆ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ ಇವತ್ತು ಈಗ ರಾಜ್ಘಾಟಲ್ಲಿ ಹೇಗೆ ಗಾಂಧೀಜಿಯವರದೆಲ್ಲ ಹೇಗೆ ಸಮಾಧಿ ಇದೆ, ಆ ರೀತಿ ಕಾಣ್ಬೇಕು. ಯಾಕೆಂದ್ರೆ ಅವರು ಅದಕ್ಕಿಂತ ದೊಡ್ಡ ವ್ಯಕ್ತಿ ಅವರು. ಅಂತ ಸಮಾಧಿ ಒಂದು ನೋಡ್ಲಿಕ್ಕೆ ಬೇಡ ಹಾಗೆ ಆಗಿದೆ. ನಾವು ಅದನ್ನ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ನಾವು ಅಖಿಲ ಭಾರತ ಮಂಡಳಿಕೆ ಕುದ್ಮಲ್ ರಂಗರಾವ್ ಎಜುಕೇಶನ್ ಟ್ರಸ್ಟ್ ತುಂಬಾ ಕೆಲಸ ಕಾರ್ಯಗಳನ್ನು ಹಿಂದಿಂದ ಮಾಡ್ತಾ ಬಂದಿದೆ. ಸರಿ. ಅಲ್ಲಿ ಈಗ ಆ ಸಮಾಧಿ ಹೇಗಿದೆ ಅಂದ್ರೆ ಹೊರಗಿನಿಂದ ಬರುವವರು ಎದಷ್ಟು ಮಂದಿ ಕಲಿತವರು ಲೆಕ್ಚರ್ಸ್ಗಳಿರ್ಬೋದು ಅವರೆಲ್ಲ ಬಂದು ನೋಡ್ತಾರೆ. ನೋಡುವಾಗ ಏನಾಗುತ್ತೆ, ಅದು ಇಷ್ಟು ದೊಡ್ಡ ವ್ಯಕ್ತಿಯ ಸಮಾಧಿ ಹೀಗೆ ಇದೆಯಾ, ಸರಿ, ಅದು ಬೇಸರ ಆಗುತ್ತೆ.